ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯ ಸಂದರ್ಭ ಉದ್ದೇಶಪೂರ್ವಕವಾಗಿ ಗೊಂದಲವನ್ನ ಸೃಷ್ಟಿಸಿರುವ ಬಿಜೆಪಿ ಜನಪ್ರತಿನಿಧಿಗಳಿಂದ ಜನರಿಗೆ ದ್ರೋಹವಾಗಿದೆ. ಮಾಜಿ ಸಚಿವ ರಮಾನಾಥ್ ರೈ ಅವರಿಗೆ ಅವಮಾನ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ಆರೋಪಿಸಿದರು. ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಮಾನಾಥ್ ರೈ ಹೆಸರನ್ನ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ. ಆಸನಗಳಲ್ಲಿ ಹೆಸರನ್ನ ನಮೂದಿಸಲಾಗಿದ್ದು, ರೈ ಅವರಿಗೆ ಸಭಾಂಗಣದ ಕೆಳಗಿನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಲಾಗಿದ್ದು, ಮಾಜಿ ಸಚಿವರೊಬ್ಬರನ್ನ ಆಹ್ವಾನಿಸುವ ಸೌಜನ್ಯವೂ ಮಾಡಲಿಲ್ಲ ಎಂದು ದೂರಿದರು. ಶಾಸಕ ರಾಜೇಶ್ ನಾಯ್ಕ್ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಸಣ್ಣಪುಟ್ಟ ಘಟನೆಗಳನ್ನ ಉದ್ದೇಶಪೂರ್ವಕವಾಗಿ ದೊಡ್ಡದಾಗಿಸುತ್ತಿದ್ದಾರೆ. ಭಾನುವಾರ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯ ವೇಳೆ ಸಹಜವಾಗಿಯೇ ಎರಡು ಪಕ್ಷಗಳ ಕಾರ್ಯಕರ್ತರು ಸೇರುವ ಸಂದರ್ಭ ಸಣ್ಣಪುಟ್ಟ ಗೊಂದಲಗಳು ಉಂಟಾಗುವುದು ಸಹಜ. ಆದರೆ ಬಿಜೆಪಿಯ ಸಂಸದರು ಮತ್ತು ಶಾಸಕರು ಅದನ್ನೇ ದೊಡ್ಡ ವಿಷಯವನ್ನಾಗಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಜನರನ್ನ ಅವಮಾನಿಸಿದ್ದಾರೆ. ಹಿಂದೆ ಬಾಳ್ತೀರದಲ್ಲಿ ಮಾಜಿ ಶಾಸಕ ಕೆ ಪದ್ಮನಾಭ್ ಕೊಟ್ಟಾರಿ ಅವರನ್ನ ವೇದಿಕೆಗೆ ಆಹ್ವಾನಿಸಲಾಗಿತ್ತು. ಇನ್ನು ಎರಡೆರಡು ಬಾರಿ ಕಾಂಪೌಂಡ್ ಗೋಡೆಯನ್ನ ಒಡೆದ ಬಿಜೆಪಿಯವರದ್ದು ಪುಂಡಾಟಿಕೆಯಲ್ಲವೇ ಎಂದು ಪ್ರಶ್ನಿಸಿದ ಚಂದ್ರಪ್ರಕಾಶ್ ಶೆಟ್ಟಿ, ಬಿಜೆಪಿ ಮುಖಂಡರಿಗೂ ನಮಗೂ ಮಾತಿನ ಚಕಮಕಿ ನಡೆದದ್ದು ನಿಜವಾದ್ರೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗಬಾರದು ಎಂದು ಬಿಜೆಪಿಯವರು ಪೂರ್ವ ಯೋಚಿತವಾಗಿಯೇ ಬಹಿಷ್ಕರಿಸಿದ್ದಾರೆ. ನಮ್ಮ ನಾಯಕರಾದ ರಮಾನಾಥ್ ರೈ ಬಂದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ ಎಂದು ಪೊಲೀಸರಿಗೆ ದೂರು ನೀಡಿದ್ದೇಕೆ ಎಂದು ಅವರು ಪ್ರಶ್ನಿಸಿದ್ರು. ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಆದ್ದರಿಂದ ಆ ಕಾರ್ಯಕ್ರಮ ಅನುಷ್ಠಾನ ಆಗಬಾರದು ಎಂಬ ದೃಷ್ಟಿಯಿಂದ ಈ ಒಂದು ಕೆಲಸ ಕಾರ್ಯವನ್ನು ಅವರು ಮಾಡಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಉದ್ದೇಶಪೂರ್ವಕವಾಗಿ ರಮಾನಾಥ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು, ಅವರ ಹೆಸರು ಸಹ ಮುದ್ರಿಸಬಾರದು, ಇನ್ವಿಟೇಷನ್ ಅಲ್ಲಿ ಕಡೆಗೆ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬಾರದು, ಅವರಿಗೆ ಅವಮಾನ ಮಾಡಬೇಕೆಂಬ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಬಿಜೆಪಿ ಮುಖಂಡರಿಂದ ಇಲ್ಲಿ ಇರುವ ಶಾಸಕರಾದ ರಾಜೇಶ್ ನಾಯ್ಕ್ ಮತ್ತು ಬಿಜೆಪಿ ಮುಖಂಡರಿಂದ ನಡೆದಿರಂತೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಾಜಿ ಸಚಿವ ಬಿ ರಮಾನಾಥ್ ರೈ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ನನಗೆ ವೇದಿಕೆ ಹತ್ತುವ ತೀಟೆ ಇಲ್ಲ. ನಾನು ಎಲ್ಲಿ ಕುಳಿತು ಬೇಕಾದರೂ ಕಾರ್ಯಕ್ರಮ ವೀಕ್ಷಿಸುತ್ತೇನೆ. ಆದರೆ ವೇದಿಕೆ ಹತ್ತಬಾರದು ಎನ್ನುವ ಉದ್ದೇಶ ಇಟ್ಟುಕೊಂಡು ಸಭಾಂಗಣದ ಮುಂಭಾಗ ಚೇರ್ಗೆ ಹೆಸರಿನ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಹಿಂದೆಯೂ ಮಾಜಿ ಶಾಸಕರುಗಳು ವೇದಿಕೆ ಹತ್ತಿದ ಉದಾಹರಣೆಗಳು ಇವೆ ಎಂದರು. ನನಗೆ ವೇದಿಕೆಗೆ ಹತ್ತುವ ತೀಟೆ ಇಲ್ಲ. ನಾನು ಎಲ್ಲಿ ಕೂತಾದರೂ ನನಗೆ ಕಾರ್ಯಕ್ರಮ ಆದರೆ ಸಾಕು. ಆದರೆ ಅಲ್ಲಿ ಮೊದಲನೇ ಸಾಲಿನಲ್ಲಿ ಕೆಳಗಡೆ ಹೆಸರುಗಳನ್ನ ಹಾಕಿ ಇಟ್ಟಿದ್ದಾರೆ, ನಾವು ಕೆಳಗಡೆ ಕೂತ್ಕೊಳ್ಬೇಕು ಅಂತ. ಅದು ಕಾರಣ ಏನು ಅಂತ ಹೇಳಿದ್ರೆ, ವೇದಿಕೆ ಹಾಕ್ತಿದ್ದಾರೆ, ನಾವು ಬಿಡುವುದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದ್ದೇವೆ ಅಂತ ಹೇಳಿದ ಕಾರಣಕ್ಕಾಗಿ ಬಿಜೆಪಿಯವರು. ಹಿಂದೆ ಕೂಡ ಮಾಜಿ ಶಾಸಕರು ಯಾವುದೇ ಕಾರ್ಯಕ್ರಮ ಇದ್ದಾಗ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ಮತ್ತು ಆಹ್ವಾನ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ.